ನಗರ ಪೊಲೀಸ್ ಮತ್ತು ವಿಜಯ ಕರ್ನಾಟಕ ವತಿಯಿಂದ ಕಳೆದ 41 ದಿನಗಳಿಂದ ನಿರಂತರವಾಗಿ ನಡೀತಾ ಇದ್ದ ಮಾದಕ ಮುಕ್ತ ಮಂಗಳೂರು ಜಾಗೃತಿ ಅಭಿಯಾನದ ಸಮಾರೋಪ ಸಮಾರಂಭ ಮಂಗಳೂರಿನಲ್ಲಿ ತೆರೆ ಕಂಡಿತು. ಜಾಗೃತಿ ಅಭಿಯಾನಕ್ಕೆ ಸಾರ್ವಜನಿಕರು ಮತ್ತು ಯುವ ಜನರಿಂದ ವ್ಯಾಪಕ ಸ್ಪಂದನವು ಲಭಿಸಿತ್ತು. ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಜಾಗೃತಿ ಕಾರ್ಯಕ್ರಮಕ್ಕೆ ಕೈಜೋಡಿಸುವ ಮೂಲಕ ಅಭಿಯಾನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಕಳೆದ 41 ದಿನಗಳಲ್ಲಿ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಪ್ರಮುಖ ಕಾಲೇಜುಗಳಲ್ಲಿ ಮಾದಕ ವ್ಯಸನದ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಿಕೊಂಡು ಬಂದಿದ್ದು, ಈ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ನಗರದ ಡಾಕ್ಟರ್ ಟಿಎಂಎ ಪೈ ಸಭಾಂಗಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಉದ್ಘಾಟಿಸಿದರು. ಜಾಗೃತಿ ಅಭಿಯಾನದ ಸಮಾರೋಪ ಸಮಾರಂಭದ ಬಳಿಕ ಮಾತನಾಡಿದ ಅವರು, ರೋಗಮುಕ್ತ ಸಮಾಜ ನಿರ್ಮಾಣಕ್ಕೆ ನೀವು ಕೈಜೋಡಿಸಿಕೊಳ್ಳಬೇಕು. ಯುವ ಜನಾಂಗ ಕೆಟ್ಟ ಚಟಕ್ಕೆ ಒಳಗಾಗದೆ ಸಮೃದ್ಧ ಸಮಾಜ ನಿರ್ಮಾಣಕ್ಕೆ ಸಹಕಾರ ನೀಡಬೇಕು. ನೀವು ಮುಂದಿನ ಜನಾಂಗದ ಸೆಲೆಬ್ರಿಟಿ ಎಂದು ಹೇಳಿದ್ರು. ಈ ವಯಸ್ಸಿನಲ್ಲಿ ಟೀನೇಜ್ ಅಂಡ್ ನೆಕ್ಸ್ಟ್ ಏಜ್ ನಲ್ಲಿ ಈ ಎಲ್ಲ ಆಕರ್ಷಣೆಗಳಿಗೆ ಒಳಗಾಗ್ತಾರೆ. ನೀವು ಕೂಡ ಆ ಜೇನ್ನೊಣದ ಹಾಗೆ, ಬಟರ್ಫ್ಲೈ ಅಥವಾ ಈ ಬೀಸ್ ಇದರ ಹಾಗೆ ನೀವು ಕೂಡ ಮಕರಂದವನ್ನು ಹುಡುಕ್ತಾ ಹೋಗ್ತೀರಿ. ಎಲ್ಲಿ ಸುಖ ಸಿಗುತ್ತೆ, ಎಲ್ಲಿ ಸಂತೋಷ ಸಿಗುತ್ತೆ, ಎಲ್ಲಿ ಆನಂದ ಸಿಗುತ್ತೆ, ಎಲ್ಲಿ ನಮಗೆ ವಿಶೇಷವಾದ ಸಂತೋಷ ಸಿಗುತ್ತೆ ಅಂತ ಹುಡುಕೊಂಡು ಹೋಗ್ತೀವಿ. ಹೀಗೆ ಹುಡುಕಿಕೊಂಡು ಹೋಗುವಾಗ ಕೆಲವು ಬಾರಿ ನೀವು ಹೂವಿನ ಮೇಲೂ ಕೂತ್ಕೊಳ್ಬಹುದು, ಕೊಚ್ಚೆಯ ಮೇಲೂ ಕೂತ್ಕೊಳ್ಬಹುದು, ಒಳ್ಳೆಯ ಸುವಸ್ತುವಿನ ಮೇಲೆ ಕೂತ್ಕೊಳ್ಬಹುದು, ಕೆಟ್ಟ ವಸ್ತುವಿನ ಮೇಲೂ ಕೂತ್ಕೊಳ್ಬಹುದು. ಹಾಗಾಗಿ ಈ ವಯಸ್ಸಿನಲ್ಲಿ ನಿಮ್ಮ ಹತ್ರ ಯು ಹ್ಯಾವ್ ಎಕ್ಸ್ಟ್ರಾ ಎನರ್ಜಿ, ನಿಮ್ಮಲ್ಲಿ ವಿಶೇಷವಾದ ಒಂದು ಶಕ್ತಿ ಇರುತ್ತೆ. ಇನ್ನು ಪೊಲೀಸ್ ಡೈರಿಯನ್ನ ಮಂಗಳೂರು ಬಿಷಪ್ ಅಲೋಷಿಯಸ್ ಪೌಲ್ ಡಿಸೋಸ ಅವರು ಬಿಡುಗಡೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ಕೇವಲ ಒಂದು ದಿನಕ್ಕೆ ಅಭಿಯಾನವಾಗಬಾರದು. ಕೆಟ್ಟ ಚಟಗಳಿಂದ ದೂರವಾಗುವ ಕುರಿತು ನಿಮ್ಮ ಆತ್ಮವಿಶ್ವಾಸ ಮೂಡಿಸಿಕೊಳ್ಳಬೇಕು. ಮಾದಕ ವಸ್ತುಗಳ ಕುರಿತು ನಿಮ್ಮಲ್ಲಿ ಜಾಗೃತಿ ಮೂಡಿಸಿಕೊಂಡು ಮತ್ತೊಬ್ಬರಿಗೆ ನೀವು ಮಾರ್ಗದರ್ಶಕರಾಗಬೇಕು ಎಂದು ಹೇಳಿದ್ರು. No to drugs, no to drugs. Not only today, it has to get deep in your mind and heart. Always to say, whenever there is a temptation coming to you towards the drug, to say, take drugs, you say no. And no, which is if it comes from your heart, convinced of the bad effects of the drugs, then you will surely reject that offer and overcome that temptation. ಇನ್ನು ಮಾದಕ ವ್ಯಸನ ತಡೆಗಟ್ಟುವ ಸಲುವಾಗಿ ಪ್ರಮಾಣ ವಚನ ಕುರಿತು ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಕಾಡ್ಲೂರು ಸತ್ಯನಾರಾಯಣಾಚಾರ್ಯ ಬೋಧಿಸಿದ್ರು. ಸೇವಿಸುವುದಿಲ್ಲ, ನಾನು ತಂಬಾಕು ಸೇವನೆಯನ್ನು ತಿರಸ್ಕರಿಸುತ್ತೇನೆ, ನಾನು ಕಾನೂನು ಬಾಹಿರ ಚಟುವಟಿಕೆಗಳ ಕುರಿತು ಪೊಲೀಸರಿಗೆ ನಾನು ಮಾದಕ ವ್ಯಸನ ಮುಕ್ತ ಜೀವನ ನಡೆಸುತ್ತೇನೆಂದು. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಯನಪೋಯ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಯನಪೋಯ ಅಬ್ದುಲ್ಲಾ ಕುಂಜಿ, ಡಿಸಿಪಿ ಉಮಾ ಪ್ರಶಾಂತ್, ಚಿತ್ರನಟಿ ರಶ್ಮಿಕಾ ಮಂದಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಮಾರೋಪ ಸಮಾರಂಭದಲ್ಲಿ ಕೋಸ್ಟಲ್ ವುಡ್ನ ಸೆಲೆಬ್ರಿಟಿಗಳು ಸಾಕ್ಷಿಯಾದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.